ಸಮಾಜದಲ್ಲಿ ಮುಂದೆ ಹೋಗ್ತಾ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮನ್ನು ಹಿಂದಕ್ಕೆ ಹಾಕುವಂಥ ಕುತಂತ್ರಗಳು ನನ್ನ ಮೇಲೆ ಮಾಡಿದ್ದಾರೆ. ಜೀವವನ್ನು ಅವರಿಗೆ ಕೊಟ್ಟಂಥ ನನ್ನ ಆತ್ಮೀಯರು ಆ ಹೊತ್ತಲ್ಲಿ ನನಗೆ ಬರಲಿಲ್ಲ. ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಣಿ. ಬದುಕ ತಿರುಳು, ಇದು ವ್ಯಥೆ ಕಥೆಯ ಪಯಣ, ಸಂಚಿಕೆ 3. ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತೋರಿಸ್ತಾ ಇರುವಂಥದ್ದು ವಿಶ್ವನಾಥ್ ಶೆಟ್ಟಿ ಎಂಬವರ ಒಂದು ಬದುಕಿನ ಕಥೆಯನ್ನು. ಒಂದು ಕಾಲದಲ್ಲಿ ರಾಜನಂತೆ ಆಳ್ತಾ ಇದ್ದ ವ್ಯಕ್ತಿ ಈಗ ಏನೂ ಇಲ್ಲದೆ ಬರಿದಾಗಿದ್ದಾರೆ. ಆದರೂ ಕೂಡ ಹಠ ಬಿಡದೆ ಸ್ವಾವಲಂಬಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಬತ್ತಿ ಅಂದರೆ ನೀವು ನೋಡಿರ್ಬೋದು, ದೀಪದ ಬತ್ತಿ, ಈ ಒಂದು ಬಿಸ್ನೆಸ್ ಮಾಡುವ ಮೂಲಕ ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ಎಷ್ಟೇ ಕಷ್ಟ ಬಂದರೂ ಸರಿ, ಯಾರೇ ಬೆನ್ನಿಗೆ ಚೂರಿ ಹಾಕಿದರೂ ಸರಿ, ನಾನಂತೂ ಮುನ್ನಡಿತೇನೆ ಅನ್ನುವಂತಹ ಹಠ ಇವರದ್ದು. ಸೊ ಇಂಥವರ ಕತೆ ಇವತ್ತು ನಿಮ್ಮ ಮುಂದೆ. ಸೊ ಬನ್ನಿ ನೋಡ್ಕೊಂಡು ಬನ್ನಿ. ನಾನು ಬಂಟ್ವಾಳ ತಾಲೂಕು ಕೊಲ್ನಾಡು ಗ್ರಾಮದ ಪೆರ್ಲದ ಬೈಲು ದಿವಂಗತ ಐತಪ್ಪ ಶೆಟ್ಟಿ ಮತ್ತು ದಿವಂಗತ ರಾಮಕ್ಕೆ ಹೆಂಗಸರವರ ತೃತೀಯ ಪುತ್ರನಾಗಿ 2/11/1970 ನನ್ನ ಜನ್ಮವಾಯಿತು. ನಾನು PUC ತನಕ ವಿದ್ಯಾಭ್ಯಾಸವನ್ನು ಹೊಂದಿ ನಂತರ ನಾನು ಯಕ್ಷಗಾನ ಆಸಕ್ತಿ ನನ್ನಲ್ಲಿ ಇರುವುದರಿಂದ ನಾನು ಯಕ್ಷಗಾನದ ಹಾಡುಗಾರಿಕೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಾನು ಕಲಿತು ಮುಂದೆ ನನಗೆ ಯಕ್ಷಗಾನ ಫೀಲ್ಡಿಗೆ ಹೋಗಲಿಕ್ಕೆ ಸ್ವಲ್ಪ ನನ್ನ ಕಾಲಿನ ಸಮಸ್ಯೆಯಿಂದ ನನಗೆ ಕಷ್ಟ ಆಯಿತು. ಅಂದರೆ ಕಾಲಿಗೆ ಏನಾಗಿತ್ತು? ನಾನು ಪೋಲಿಯೋ ಪೀಡಿತನಾಗಿ 3 ವರ್ಷದ ಮಗು ಇರುವಾಗ ನನಗೆ ಪೋಲಿಯೋ ರೋಗದಿಂದ ನನ್ನ ಎಡಗಾಲು ಕ್ಷೀಣವಾಗಿ ನನಗೆ ಸ್ವಲ್ಪ ಚಿಕ್ಕಂದಿನಲ್ಲಿ ನಡೆಯಲಿಕ್ಕೆ ಸ್ವಲ್ಪ ಅಸಾಧ್ಯವಾಯಿತು. ಆದರೂ ಕೂಡ ನನ್ನ ತಾಯಿಯ ಒಂದು ಶ್ರಮದಿಂದ ನಾನು ಚೆನ್ನಾಗಿ ನಡೆದಾಡುತ್ತಾ ಇದ್ದೆ. ನಂತರ ನನ್ನ ವಿದ್ಯಾಭ್ಯಾಸ ಆದ ನಂತರ ನಾನು ಕೆಲವು ಸಂಸ್ಥೆಗಳಲ್ಲಿ ಕೆಲಸ ಮಾಡಿದೆ. ನಂತರ ನಾನು ಗ್ರಾಮ ಪಂಚಾಯಿತಿಯಲ್ಲಿ ನಾನು ಸಾಕ್ಷರತಾ ಆಂದೋಲನದಲ್ಲಿ 1991ರಿಂದ ಕೆಲಸ ಮಾಡಿ 2001ರಿಂದ ಕೊಲ್ನಾಡು ಗ್ರಾಮ ಪಂಚಾಯತಿ ನೋಡಲ್ ಪ್ರೇರಕನಾಗಿ ಕೆಲಸ ಮಾಡಿ ಈ ಗ್ರಾಮದ ಕಡು ಬಡವರನ್ನು ಗುರುತಿಸಿಕೊಂಡು ಸ್ವಸಹಾಯ ಸಂಘಗಳನ್ನು ಮಾಡಿ ಅವರಿಗೆ ಸ್ವಉದ್ಯೋಗವನ್ನು ಮಾಡುವಂಥ ಪ್ರೇರಣೆ ನೀಡಿ ಸುಮಾರು ಈ ಗ್ರಾಮದಲ್ಲಿ ಒಂದು 80ರಿಂದ ಹೆಚ್ಚು ಸ್ವಸಹಾಯ ಸಂಘಗಳನ್ನು ಪ್ರಪ್ರಥಮವಾಗಿ ಮಾಡಿದಂಥ ಒಂದು ಹೆಮ್ಮೆ ನನಗೆ ಇದೆ. ಅಂದರೆ ಆಗ ಯಾವುದೇ ಸ್ವಸಹಾಯ ಸಂಘಗಳು ಇರಲಿಲ್ಲ. ಆಗ ನಮ್ಮ ಸಾಕ್ಷರತಾ ಆಂದೋಲನದಲ್ಲಿ ನಮ್ಮ ಈ ಗ್ರಾಮದ ಎಲ್ಲ ಮಹಿಳೆಯರನ್ನು ಹಾಗೂ ಕಡು ಬಡವರನ್ನು ಒಟ್ಟು ಮಾಡಿಸಿಕೊಂಡು ಅವರಿಗೆ ಸ್ವಸಹಾಯ ಗುಂಪುಗಳನ್ನು ಮಾಡಿ ಅವರಿಗೆ ಉಳಿತಾಯದ ಮನೋಭಾವನೆಯನ್ನು ಬೆಳೆಸಿ ಸ್ವಉದ್ಯೋಗವನ್ನು ಮಾಡಲಿಕ್ಕೆ ಅಂತ ಪ್ರೇರಣೆಯನ್ನು ನಾವು ಕೊಡ್ತಾ ಬಂದೆ. ನಂತರ ನಾನು ಗ್ರಾಮ ಪಂಚಾಯತಿಯಲ್ಲಿ ಒಂದು 10 ವರ್ಷಗಳ ಕಾಲ ತಾತ್ಕಾಲಿಕ ಸೇವೆಯನ್ನು ಮಾಡುತ್ತಾ ಇದ್ದೆ. ನಂತರ ನಮ್ಮವರು ನಮ್ಮ ರಾಜ್ಯಕ್ಕೆ ಅವರ ಹೆಸರನ್ನು ನನಗೆ ಹೇಳಲಿಕ್ಕೆ ಕೂಡ ಸ್ವಲ್ಪ ಈಗ ಬೇಸರ ಆಗ್ತಾ ಉಂಟು. ನಮ್ಮವರೇ, ನಾವು ಬರ ಆತ್ಮೀಯರು, ನಮ್ಮವರು ಅಂತ ನಾನು ಹೇಳ್ತಾ ಇದ್ದೆ. ಅವರು ನನಗೆ ನೀವು ಚುನಾವಣೆಗೆ ನಿಲ್ಲಿ ಅಂತ ಹೇಳಿದರು. ಆಗ ನಾನು ನಮ್ಮ 8ನೇ ಕ್ಷೇತ್ರ ಅಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಬೆಂಬಲಿತನಾಗಿ ನಾನು ಚುನಾವಣೆ ನಿಂತೆ. ನನಗೆ ಆ ಹೊತ್ತಲ್ಲಿ ಈ ಆ ವಾರ್ಡಲ್ಲಿ ಸಾಧಾರಣ 780ಕ್ಕೂ ಮಿಕ್ಕಿ ನನಗೆ ಮತ ಬಂದು ನಾನು ಈ ಗ್ರಾಮದಲ್ಲಿ ಅತ್ಯಧಿಕ ಬಹುಮತದಿಂದ ವಿಜಯಶಾಲಿಯಾಗಿ ನಾನು 5 ವರ್ಷಗಳ ಕಾಲ ಪಂಚಾಯತ್ ಸೇವೆ ಮಾಡಿ ನಂತರ ನಾನು ಕಾಡುಮಠ ಕ್ಷೇತ್ರದಲ್ಲಿ ಅಲ್ಲಿ ನನ್ನನ್ನು ಚುನಾವಣೆಗೆ ನಿಲ್ಲಿಕ್ಕೆ ಹೇಳಿದರು. ಅಲ್ಲಿ ಕೂಡ ನಾನು ಬಹುಮತದಿಂದ ನಾನು ದ್ವಿತೀಯ ಬಾರಿಗೆ ನಾನು ಆಯ್ಕೆಯಾಗಿ ಈ ಸಮಾಜದಲ್ಲಿ ಕಡು ಬಡವರಿಗೆ ನನ್ನಿಂದ ಆಗುವಂಥ ಸೇವೆಯನ್ನು ಬಡವರನ್ನು ಗುರುತಿಸಿಕೊಂಡು ಕೆಲವೊಂದು ಅಭಿವೃದ್ಧಿ ಕಾಮಗಾರಿಗಳು, ಮನೆಗಳು, ನೀರಿನ ಸೌಲಭ್ಯ, ಮೂಲಭೂತ ಸೌಲಭ್ಯಗಳನ್ನು ಜನರಿಗೆ ಒದಗಿಸಿ ನನ್ನ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಯಾವುದೇ ಒಂದು ಅಪೇಕ್ಷೆಯನ್ನು ನಾನು ಮಾಡದೆ ಈ ಸಮಾಜದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಒಂದು ವಿಚಾರ ಕೂಡ ಗೊತ್ತಾಯಿತು ನಮಗೆ. ಅಂದರೆ ನೀವು ಆ ಒಂದು ಕಾರ್ಯ ಮಾಡ್ತಾ ಇರಬೇಕಾದ್ರೆ ತುಂಬ ಜನರಿಗೆ ಕಾಲ್ ಮಾಡಿ ಅವರಿಗೆ ಏನೇ ಸೌಲಭ್ಯ ಇದ್ರೂ ಕೂಡ, ಅಂದರೆ ಪಂಚಾಯತ್ ಕಡೆಯಿಂದ ಆಗಿರ್ಬೋದು, ಏನೇ ಸೌಲಭ್ಯ ಇದ್ರೂ ಕೂಡ ಕಾಲ್ ಮಾಡಿ ಮಾಹಿತಿ ತಿಳಿಸ್ತಾ ಇದ್ರಿ. ಅದರ ಒಂದು ವಿಚಾರವಾಗಿ ಹೇಳೋದಾದರೆ ಹೌದು, ನಾನಂದರೆ
ನಮಗೆ ಈಗಿನ ನಮ್ಮ ಜನರಿಗೆ ಎಲ್ಲ ಮಾಹಿತಿಗಳು ನಮ್ಮ ಜನರಿಗೆ ಸಿಗುವಂಥದ್ದು ಭಾಳ ಕಡಿಮೆ. ಆದರೂ ಕೂಡ ನಮಗೆ ಮಾಹಿತಿ ಇದ್ದವರು ನಾವು ಮಾಹಿತಿ ಇಲ್ಲದವರಿಗೆ ಮಾಹಿತಿ ಕೊಡುವಂಥ ಕಾರ್ಯಕ್ರಮಗಳನ್ನು ನಾನು ಜನರಿಗೆ ಯಾವುದೇ ಒಂದು ಹಕ್ಕುಪತ್ರ ಆಗಿರಲಿ, ಮನೆ ನಿವೇಶನ ಆಗಿರಲಿ, ಯಾವುದೇ ಬಡವರಿದ್ದರೆ ನಾನು ಖಂಡಿತ ಅವರಿಗೆ ಫೋನ್ ಮಾಡಿ ಭರಿಸಿ ಅವರಿಗೆ ವ್ಯವಸ್ಥೆಗಳನ್ನು ನಾನು ಮಾಡ್ತಾಯಿದ್ದೆ. ಅದರಿಂದ ನಮ್ಮ ಆತ್ಮಕ್ಕೆ ನಮಗೆ ಒಂದು ನೆಮ್ಮದಿ ಸಿಗ್ತದೆ. ಅದರಲ್ಲಿ ನಾವು ಮಾಡಿದಂಥ ಸೇವೆ ಅದು ಜನರು ಅದನ್ನು ನಮ್ಮನ್ನು ನೆನಪಿಸಿಕೊಳ್ತಾ ಇರ್ತಾರೆ. ಆ ಒಂದು ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಮಾಡುವಂಥ ನಮ್ಮ ಒಂದು ಅದು ಕೆಲಸ. ಆದರೂ ಈಗಲೂ ಕೂಡ ನಮ್ಮ ಜನರು ನಮ್ಮನ್ನು ಭಾಳ ಪ್ರೀತಿ ಮಾಡ್ತಾರೆ, ಗೌರವಿಸ್ತಾರೆ, ಇದೆಲ್ಲ ಇದೆ. ಆದರೂ ನಮ್ಮ ದುರಾದೃಷ್ಟ ಏನ ಅದು ಹೇಳಲಿಕ್ಕಾಗೋದಿಲ್ಲ. ಒಬ್ಬರು ರಾಜಕೀಯದಲ್ಲಿ ನಾವು ಮುಂದೆ ಬರಲಿಕ್ಕೆ ಭಾಳ ಕಷ್ಟ ಇದೆ. ಅಂದರೆ ಅದನ್ನು ನಮ್ಮನ್ನು ಹಿಂದೆ ಹಾಕುವವರು ತುಂಬ ಜನ ಇದ್ದಾರೆ. ಸೇವೆ ಮಾಡಿದ್ದನ್ನು ಜನರು ಮಾತ್ರ ಗುರುತಿಸಿಕೊಳ್ತಾರೆ. ಆದರೆ ಕೆಲವು ಜನಪ್ರತಿನಿಧಿಗಳು ನಮ್ಮನ್ನು ಈ ಪರಿಸ್ಥಿತಿಗೆ ತಂದೊಡುವಂಥ ಒಂದು ರಾಜಕೀಯ ಕುತಂತ್ರಗಳನ್ನು ಮಾಡಿ ನಮ್ಮನ್ನು ಸ್ವಲ್ಪ ಹಿಂದೆ ಸರಿಯುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅದರಿಂದ ನಮಗೆ ಸ್ವಲ್ಪ ನೋವು ಇದೆ ಆ ವಿಚಾರದಲ್ಲಿ. ಮತ್ತು ನಾನು ಕೊಲ್ನಾಡು ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ ಕೂಡ ಕೆಲಸ ಮಾಡಿದೆ. ಅಲ್ಲಿ ಕೂಡ ನಮಗೆ ಸಾಧ್ಯವಾದ ಮಟ್ಟಿಗೆ ನಾವು ಕೆಲಸ ಮಾಡುತ್ತಾ ಅಲ್ಲಿ ರೈತರಿಗಾಗಿರುವಂಥ ಸೌಲಭ್ಯಗಳನ್ನು ಆಗಿರಲಿ, ಅದು ಯಾವುದೇ ಸೌಲಭ್ಯಗಳು ನಾನು ಜನರಿಗೆ ನೇರ ಅವರಿಗೆ ಮಾಹಿತಿಗಳನ್ನು ಹೇಳಿ ಅವರಿಗೆ ಆಗುವಂಥ ಕೆಲಸಗಳನ್ನು ನಾನು ಸದರಿ ಸಂಸ್ಥೆಯಲ್ಲಿ ಕೂಡ ಮಾಡ್ತಾಯಿದ್ದೆ. ಒಂದು ಕಾಲದಲ್ಲಿ ರಾಜನಂತ ಆಳ್ತಾ ಇದ್ದ ವ್ಯಕ್ತಿ ಹೌದು, ಇವತ್ತು ಈ ಒಂದು ಪರಿಸ್ಥಿತಿ, ಇದಕ್ಕೆ ಮುಖ್ಯ ಕಾರಣ ರಾಜಕೀಯ ಕುತಂತ್ರ ಅಂತ ರಾಜಕೀಯ ಕುತಂತ್ರದಿಂದ ನಾನು ಬಲಿಯಾಗಿದ್ದೇನೆ. ಎಷ್ಟು ಬೇಸರ ಇದೆ ಈ ಬಗ್ಗೆ ನಿಮಗೆ? ಅದು ತುಂಬ ಬೇಸರ ಇದೆ. ಒಮ್ಮೊಮ್ಮೆ ಮನಸ್ಸಲ್ಲಿ ನನಗೆ ಭಾಳ ಬೇಸರ ಆಗ್ತಾ ಉಂಟು. ಆದರೆ ನಾವು ಅದನ್ನು ಒಬ್ಬರ ಹೇಳಿಕ್ಕೆ ಆಗೋದಿಲ್ಲ. ಅದು ನಾನು ಇಷ್ಟೇ ಹೇಳೋದು, ಅವರಿಷ್ಟು ರಾಜಕೀಯ ಕುತಂತ್ರ ಮಾಡಿದರೂ ಕೂಡ ಅವರು ಕೂಡ ನಾವು ರಾಜಕೀಯ ಮಾಡುವಾಗ ನಮಗೆ ಹೆಂಡತಿ ಮಕ್ಕಳು ಇದ್ದಾರೆ ಎನ್ನುವಂಥ ಭಾವನೆ ನಮಗೆ ಬೇಕು. ಅವರಿಗೆ ಆ ಭಾವನೆ ಅವರಿಗೆ ಇರಲಿಲ್ಲ, ಆ ಭಾವನೆ ಅವರಿಗೆ ಇಲ್ಲ. ಆದ್ದರಿಂದ ನಮ್ಮನ್ನು ರಾಜಕೀಯದ ಕುತಂತ್ರದಿಂದಾಗಿ ನಮ್ಮನ್ನು ಈ ಪರಿಸ್ಥಿತಿಗೆ ಅವರು ತಂದೊಟ್ಟಿದ್ದಾರೆ. ಯಾವುದೇ ಅಪವಾದಗಳು ನಮ್ಮ ಮೇಲೆ ಹಾಕಿ ನಮ್ಮನ್ನು ನಾನು ಮುಂದೆ ಹೋಗುವಂಥ ಒಂದು ಇದರಲ್ಲಿ ನಾವು ಸಮಾಜದಲ್ಲಿ ಮುಂದೆ ಹೋಗ್ತಾ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮನ್ನು ಹಿಂದಕ್ಕೆ ಹಾಕುವಂಥ ಕುತಂತ್ರಗಳು ನನ್ನ ಮೇಲೆ ಮಾಡಿದ್ದಾರೆ. ಅದು ಜನರಿಗೆ ಈ ಗ್ರಾಮದ ಜನರಿಗೆ ಎಲ್ಲರಿಗೂ ಗೊತ್ತಿದೆ. ಅದು ನಾವು ಹೇಳಬೇಕಂತಿಲ್ಲ. ಹಾಗಾಗಿನೇ ಇಷ್ಟೆಲ್ಲ ಪ್ರಶಸ್ತಿ ಪುರಸ್ಕಾರ ನಿಮ್ಮ ಪಾಲಿಗೆ ಬಂದಿದೆ. ಹೌದು, ಅಂದರೆ ನಾವು ಪ್ರಾಮಾಣಿಕರಾಗಿ ಕೆಲಸ ಮಾಡಿದ್ದೇವೆ. ನಮಗೆ ನಾನು ಸಾಕ್ಷರತಾ ಆಂದೋಲನದಲ್ಲಿ ಇರುವಾಗ ಇಲ್ಲದ್ರೆ ನನಗೆ ಪ್ರಶಸ್ತಿಗಳನ್ನು ನಾನೇನು ಹುಡುಕಿಕೊಂಡು ಹೋಗಲಿಲ್ಲ. ನಾನು ಪ್ರಶಸ್ತಿಗಳನ್ನು ಹುಡುಕಿಕೊಂಡು, ಕೆಲವರು ಅದನ್ನು ಹುಡುಕಿಕೊಂಡು ಹೋಗ್ತಾರೆ. ನಾನಂತೂ ಆ ಒಂದು ಇದಕ್ಕೆ ನಾನು ಕಳೆದ 25 ವರ್ಷಗಳಿಂದ ನಾನು ನಾಟಕ ರಂಗದಲ್ಲಿ ಕೆಲಸ ಮಾಡಿದವನು. ಅಲ್ಲಿ ನಾವು ಈ ಗ್ರಾಮೀಣ ಮಟ್ಟದ ಯುವಕರನ್ನು ಒಗ್ಗೂಡಿಸಿಕೊಂಡು ನಾಟಕ ಸ್ಪರ್ಧೆಗಳಾಗಿರ್ಬೋದು ಅಥವಾ ಇದಕ್ಕೆಲ್ಲ ಹೋಗಿ ನಾವು ಆ ಕಲಾರಂಗದಲ್ಲಿ ನಾವು ದುಡಿದು ನಮಗೆ ಇಷ್ಟೆಲ್ಲ ಪ್ರಶಸ್ತಿಗಳು ನಮಗೆ ಬಂದಿದೆ. ನನಗೆ ಬೆಂಗಳೂರಿನ ತಾಯಿನೋಡು ರಕ್ಷಣೆ ವೇದಿಕೆ ನನಗೆ ಗೊತ್ತಿರಲಿಲ್ಲ. ನನಗೊಂದು ಫೋನ್ ಬಂತು ಅವರದ್ದು, ನಿಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ನಿಮಗೆ ಒಂದು ಪ್ರಶಸ್ತಿಗಳನ್ನು ಕೊಡಲಿಕ್ಕಿದೆ. ನಾನು ಅದಕ್ಕೆ ಅಷ್ಟೊಂದು ನಾನು ಕಾಳಜಿ ವಹಿಸಲಿಲ್ಲ. ಆದರೂ ಕೂಡ ಪುನಃ ಅವರು ಫೋನ್ ಮಾಡಿ ನನ್ನನ್ನು ಬರಲಿಕ್ಕೆ ನನಗೆ ಡಾಕ್ಟರ್ ವಿಶ್ವೇಶ್ವರಯ್ಯ ರತ್ನ ಪ್ರಶಸ್ತಿಯನ್ನು ಕೊಟ್ಟು ನನಗೆ ಗೌರವಿಸಿದ್ದಾರೆ. ನನಗೆ ಸಾಕ್ಷರತಾ ಆಂದೋಲನ ಸಾಕ್ಷರ ಮಿತ್ರ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಹಲವಾರು ಪ್ರಶಸ್ತಿಗಳು ನನಗೆ. ನಾಟಕ ರಂಗದಲ್ಲಿ ಉತ್ತಮ ಹಾಸ್ಯನಟ ಪ್ರಶಸ್ತಿ, ನಾನು ರಾಜ್ಯ ಮಟ್ಟದಲ್ಲಿ ಉತ್ತಮ ಹಾಸ್ಯನಟ ಪ್ರಶಸ್ತಿಯನ್ನು. ಎಷ್ಟು ನಾಟಕಗಳನ್ನು ಮಾಡಿದರೆ? 25 ವರ್ಷ ಅಂತ ಹೇಳಿ. 25 ವರ್ಷಗಳಿಂದ ಸುಮಾರು 1000ಕ್ಕಿಂತಲೂ ನಾವು ಜಾಸ್ತಿ ನಾಟಕ ರಂಗದಲ್ಲಿ ಕೆಲಸ ಮಾಡಿದ್ದೇನೆ. ಕಲಾವಿದನಾಗಿ ಕೆಲಸ ಮಾಡಿದ್ದೇನೆ ನಾನು. ಅಂದರೆ ನಾನು ಹಾಸ್ಯನಟನಾಗಿ ಮತ್ತು ನಿರ್ದೇಶಕನಾಗಿ ತರಬೇತಿಗಳನ್ನು ಕೊಟ್ಟಿದ್ದೇನೆ. ಯಾವ ಟೀಮಲ್ಲಿ ಅಂತ ಹೇಳ್ಬೋದಾ? ಅದು ನಮ್ಮದು ಮಹಾಮಾಯಿ ಯುವಕ ಮಂಡಲ ಅಂತಂದಿತ್ತು. ಎಲ್ಲಿದ್ದದು? ಅದು ಇಲ್ಲಿ ಇದೆ, ಸ್ಥಳೀಯ ಮಟ್ಟದಲ್ಲಿ. ಕಳೆದ 25 ವರ್ಷದಿಂದ ಸ್ಥಳೀಯ ಮಟ್ಟದಲ್ಲಿ ನಾಟಕ ಸೇವೆಯನ್ನು ಇಲ್ಲಿ ಮಾಡ್ತಿದ್ವಿ. ಮತ್ತು ಹೊರಗೆ ನಾವು ಕಾಸರಗೋಡು ಇರ್ಬೋದು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಮೂಲೆಗಳಲ್ಲಿ. ಮತ್ತು ನಾನು ವಿಕಲಚೇತನನಾಗಿ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಅಂಗವಿಕಲರ ಸಂಘದ ಸಕ್ರಿಯ ಸದಸ್ಯನಾಗಿ, ಬಂಟ್ವಾಳ ಸ್ಫೂರ್ತಿ ವಿಕಲಚೇತನ ಸಂಘದ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದ್ದೇನೆ. ಮತ್ತು ಈ ಗ್ರಾಮದ ವಿಕಲಚೇತನನ್ನು ನಾನು ಗುರುತಿಸಿಕೊಂಡು ಅವರಿಗೆ ಸರಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ನಾನು ಅವರನ್ನು ಹುಡುಕಿಕೊಂಡು ನಾನು ಅವರಿಗೆ ಎಲ್ಲ
ಅರ್ಜಿಗಳಾಗಿರ್ಬೋದು, ಅವರಿಗೆ ಸಿಗುವಂಥ ಮಾಹಿತಿಗಳು, ಅವರಿಗೆ ಸರ್ಕಾರ ಸಿಗುವಂಥ ಸವಲತ್ತುಗಳನ್ನು ನಾವು ನೇರವಾಗಿ ಅವರ ಮನೆ ಬಾಗಿಲಿಗೆ ಹೋಗಿ ಅವರನ್ನು ಕರ್ಕೊಂಡು ಬಂದು ಅವರಿಗೆ ಗುರುತಿನ ಚೀಟಿ ಮಾಡಬೇಕಾದ್ರೆ ಅವರಿಗೆ ಕೆಲವರಿಗೆ ಮಾಹಿತಿ ಗೊತ್ತಿಲ್ಲ. ನಾವು ವೆನ್ಲಾಕಿ ಆಗಿರ್ಬೋದು, ಬಂಟ್ವಾಳ ಆಗಿರ್ಬೋದು, ಅಥವಾ ನಾವು ಶಿಬಿರಗಳನ್ನು ನಾನು ಮಾಡಿಕೊಂಡು ಅವರಿಗೆ ಸುಮಾರು ಈ ಗ್ರಾಮದಲ್ಲಿ 115 ಮಂದಿಗೆ ನಾನು ಗುರುತಿನ ಚೀಟಿಗಳನ್ನು ಮಾಡಿಕೊಟ್ಟು ಅವರಿಗೆ ಅವರ ವೇತನವನ್ನು ಹಾಗೂ ಈ ಗ್ರಾಮದಲ್ಲಿ ಕೆಲವು ವಿಧವೆ ವೇತನಗಳನ್ನು, ಸಂಧ್ಯಾ ಸುರಕ್ಷೆಗಳನ್ನು, ಮನಸ್ಸಿನ ಯೋಜನೆಗಳನ್ನು ಹಾಗೂ ಮನೆಗಳನ್ನು, ಬಡವರಿಗೆ ಮನೆಗಳನ್ನು ಎಲ್ಲವನ್ನು ನಾನು ಪ್ರಾಮಾಣಿಕವಾಗಿ ನಾನು ಮಾಡಿ ಕೊಟ್ಟಿರುತ್ತೇನೆ. ಅದರಲ್ಲಿ ಯಾವುದೇ ನಾನು ಪ್ರತಿಫಲ ಅಪೇಕ್ಷೆಯನ್ನು ನಾನು ಕಂಡಿಲ್ಲ. ಆದುದರಿಂದ ನನಗೆ ಈ ಎಲ್ಲ ಗೌರವಗಳು, ಪ್ರಶಸ್ತಿಗಳು ನನಗೆ ಬರಲಿಕ್ಕೆ ಸಾಧ್ಯವಾಯಿತು. ನಾನು ಏನಾದರೂ ಈ ಸಮಾಜದಲ್ಲಿ ಭ್ರಷ್ಟಾಚಾರ ಅಥವಾ ಹಣ ಇದನ್ನು ಮಾಡ್ತಿದ್ದರೆ ನನಗೆ ಖಂಡಿತ ಈ ಸಮಾಜದಲ್ಲಿ ನನಗೆ ಗೌರವ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಖಂಡಿತ ಕೊಡುಗರ ನಾವು ಎದುರಿಂದ ಒಬ್ಬ ಹೇಳಿದರೂ ಕೂಡ ಅವನು ಹಿಂದೆ ನಮ್ಮನ್ನು ಮಾತಾಡ್ತೇನೆ. ನೀವು ಕೇಳ್ಬೋದು, ಈ ಗ್ರಾಮದಲ್ಲಿ ನನ್ನ ಬಗ್ಗೆ ಯಾರೆಲ್ಲಾದರೂ ಕೇಳಿದರೂ ಕೂಡ ನನ್ನ ಬಗ್ಗೆ ಅವರು ಸಮಾಜದ ಕೆಲಸ ಮಾಡಿದ್ದಾರೆ ಅಂತ ಹೇಳುವಂಥ ವಿಚಾರ ಖಂಡಿತ ನಿಮಗೆ ತಿಳ್ಕೊಳ್ಬಹುದು. ಅದನ್ನು ನಾನೇನೋ ನನ್ನ ಹೆಮ್ಮೆಗೆ ನಾನು ಹೇಳುವಂಥದ್ದಲ್ಲ, ನನ್ನ ಆತ್ಮಸಾಕ್ಷಿಗೆ ನಾನು ಪ್ರಾಮಾಣಿಕವಾಗಿ ಅದನ್ನು ಹೇಳ್ತಾ ಇದ್ದೇನೆ. ಮತ್ತು ಈಗ ನಾನು ಒಂದೂವರೆ ವರ್ಷದಿಂದ ನಾನು ಸ್ವಲ್ಪ ಇಲ್ಲೇ ಅಂಗಳದಲ್ಲಿ ಬಿದ್ದು ನನ್ನ ಕಾಲಿಗೆ ಸ್ವಲ್ಪ ಪೆಟ್ಟಾಗಿ ನನಗೆ ನಡೀಲಿಕ್ಕೆ ಸ್ವಲ್ಪ ಅಸಾಧ್ಯವಾಗಿ ಸ್ವಲ್ಪ ಯಾವುದೇ ಉದ್ಯೋಗ ಮಾಡಲಿಕ್ಕೆ ಕೂಡ ನನಗೆ ಅಸಾಧ್ಯವಾಯಿತು. ಆಗ ಅಷ್ಟೆಲ್ಲ ಸಮಾಜ ಸೇವೆ ಮಾಡ್ತಾ ಇದ್ದ ವ್ಯಕ್ತಿ ಇವತ್ತು ದೀಪದ ಬತ್ತಿ ಬಿಸ್ನೆಸ್ ಮಾಡ್ತಾ ಇದ್ದೀರಿ. ಅದು ಅಂದರೆ ನಾನು ಯಾರೆಲ್ಲಾದರೂ ಜಾಸ್ತಿ ಅಂಗಳ ಹಚ್ಚುವಂಥದ್ದು ನನಗೆ ಸ್ವಾಭಿಮಾನ ಒಂದು ಬೀಳುವುದಿಲ್ಲ. ಆದರೂ ಕೂಡ ನಾನು 6-8 ತಿಂಗಳು ಮಲಗಿದ್ದ ಟೈಮಲ್ಲಿ ನನಗೆ ಹಲವಾರು ಮಂದಿ ನನಗೆ ಭಾಳ ಉಪಕಾರಗಳನ್ನು ಮಾಡಿದ್ದಾರೆ. ನನ್ನ ಸಂಘ ಆಗಿರ್ಬೋದು, ನಮ್ಮ ಬಂಟರ ಸಂಘದ ಪದಾಧಿಕಾರಿಗಳು ನನ್ನ ಮನೆಗೆ ಬಂದು ನನಗೆ ಸಹಾಯಗಳನ್ನು ಮಾಡಿದ್ದಾರೆ. ಹಲವಾರು ಮಿತ್ರರು ನನಗೆ ಸ್ವಲ್ಪ ಸಹಾಯಗಳನ್ನು ಮಾಡಿದ್ದಾರೆ. ಆದರೂ ಕೂಡ ನಾನು ಕೆಲವರಿಗೆ ನನ್ನ ಜೀವವನ್ನೇ ಅವರಿಗೆ ಕೊಟ್ಟಂಥ ನನ್ನ ಆತ್ಮೀಯರು ಆ ಹೊತ್ತಲ್ಲಿ ನನಗೆ ಬರಲಿಲ್ಲ. ಅದು ನನ್ನ ಜೀವನದಲ್ಲಿ ಮರೆಯಲಾಗದ ಒಂದು ಘಟನೆ. ಅವರಿಗೆ ನಾನು ಏನು ಮಾಡಿದ್ದೇನೆ ಅಂತ ನನಗೆ ಗೊತ್ತಿಲ್ಲ. ಒಂದು ವಿಚಾರ ಇರ್ಬೋದು, ಕೆಲವೊಂದು ಸಮಾಜದಲ್ಲಿ ನಾವೊಂದು ಕೆಲಸ ಮಾಡುವಾಗ ನಾವು ಸ್ವಲ್ಪ ನೇರ ಮಾತಾಡೋರು, ಅದು ಅವರಿಗೆ ಆಗದೆ ಇದ್ದು ನಮ್ಮನ್ನು ಒಂದು ಸ್ವಲ್ಪ ಕೆಳಮಟ್ಟಕ್ಕೆ ದೂಡುವಂಥ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಆದರೂ ಕೂಡ ಕೆಲವರು, ನಾನು ರಾಜಕೀಯ ಹೆಸರುಗಳನ್ನು ನನಗೆ ಹೇಳಲಿಕ್ಕೆ ನಾನು ಹೇಳುವುದಿಲ್ಲ, ಆದರೂ ಕೂಡ ಕೆಲವರು ಈಗಿನ ಶಾಸಕರು ನನ್ನ ಮನೆಗೆ ಬಂದು ನನ್ನ ಆರೋಗ್ಯವನ್ನು ವಿಚಾರಣೆ ಮಾಡಿದ್ದಾರೆ. ಮಾನ್ಯ ಶಾಸಕರು ರಾಜೇಶ್ ನಾಯ್ಕರವರು ನನ್ನ ಮನೆಗೆ ಬಂದು, ನಾನು ನಿಜವಾಗಿ ಅವರ ಪಕ್ಷ ಅಲ್ಲ ನಾನು ಅವರು, ಆದರೂ ಕೂಡ ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ಇಂಥ ವ್ಯಕ್ತಿಗಳಿಗೆ ಈ ಪರಿಸ್ಥಿತಿ ಆಯ್ತಲ್ಲ ಎನ್ನುವಂಥ ಒಂದು ಮನೋಭಾವನೆ ಇಟ್ಟುಕೊಂಡು ನನ್ನನ್ನು, ಅವರ ಆರೋಗ್ಯವನ್ನು ನನ್ನ ಮನೆಗೆ ಬಂದು ಅವರು ವಿಚಾರಿಸಿದ್ದಾರೆ. ಅದು ನನಗೆ ಭಾಳ ಸಂತೋಷವಾಗಿದೆ. ಆದರೂ ನಾನು ಕಳೆದ 10-15-20 ವರ್ಷಗಳಿಂದ ಸೇವೆ ಮಾಡಿದಂಥವರು ನನ್ನನ್ನು ನೋಡಲಿಕ್ಕೆ ಬರಲಿಲ್ಲ ಅಂತ ಅದು ಬಹಳ ನನಗೆ ಮನಸ್ಸಲ್ಲಿ ಬೇಸರ ಇದೆ. ಈಗ ನಾನು ನನಗೆ ಯಾವುದೇ ಪಕ್ಷ ರಾಜಕೀಯದಲ್ಲಿ ನಾನೀಗ ಹೋಗುವುದಿಲ್ಲ, ನನಗೆ ಅದು ಬೇಡವೇ ಬೇಡ. ಅಲ್ಲ, ಈಗ ಯಾವುದೇ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನಂತ ಹೇಳಿದರೆ ಅವರ ಹಿಂದೆ ಸಾಕಷ್ಟು ಮಾತಾಡೋದು ಇರುತ್ತೆ. ಸೊ ನಿಮಗೆ ತುಂಬ ಬೇಸರ ಆದಂಥ ವಿಷಯ ಯಾವುದು ಅಂತ? ಕೊಂಕು ಮಾತುಗಳಂದರೆ, ನಾವು ಗ್ರಾಮ ಪಂಚಾಯತಿಯಲ್ಲಿ ಸ್ವಲ್ಪ ನೇರ ಮಾತಾಡೋರು. ನಮ್ಮವರು ಅವರು ನನ್ನನ್ನು ಗ್ರಾಮ ಪಂಚಾಯತ್ ಚುನಾವಣೆಗೆ ನಿಲ್ಲಿ ಅಂತ ಹೇಳಿ, ನಿಮಗೆ ಈ ಅಧ್ಯಕ್ಷ ಸ್ಥಾನವನ್ನು ನಾನು ಕೊಡುತ್ತೇನೆ ಅಂತ ಹೇಳಿ, ನಂತರ ಅವರೇ ಅದನ್ನು ಪಡ್ಕೊಂಡ್ರು. ಅದನ್ನು ಅವರು ಪಡ್ಕೊಂಡ್ರು. ಆಗ ನಮಗೆ ಸ್ವಲ್ಪ ಮನಸ್ಸಿಗೆ ಬೇಸರ ಆಗ ನನಗೆ ಕೆಲವೊಂದು ವಿಚಾರಗಳನ್ನು, ಬೇಡದ ಮಾತುಗಳನ್ನು, ಮತ್ತು ನಮ್ಮನ್ನು ಒಂದು ಮೈಗೆ ದೂಡುವಂಥ ಪರಿಸ್ಥಿತಿ ಅವರೇ ಅದು ಬಂದಿದೆ. ಅದು ನನ್ನ ಜೀವನದಲ್ಲಿ ನಾನು ಯಾವಾಗಲೂ ಅದನ್ನು ಮರೆಯಲಿಕ್ಕಿಲ್ಲ. ಅದು ತುಂಬ ಬೇಸರ ಆಗಿದೆ. ಅದು ಕೆಲವೊಂದು ರಾಜ್ಯಕ್ಕೆ ವ್ಯಕ್ತಿಗಳಿಂದ ಮಾತ್ರ, ಸಮಾಜದಿಂದ ನನಗೆ ಯಾವುದೇ ಕೊಂಕು ಮಾತುಗಳು ನನಗೆ ಬರಲಿಲ್ಲ. ಸಮಾಜದ ಬಡ ಜನರಾಗಿರಲಿ ಅಥವಾ ಮತದಾರರಾಗಿರಲಿ, ನನಗೆ ಯಾವುದೇ ವಿಚಾರಗಳನ್ನು ನನಗೆ ಅವರು ಹೇಳುವಂಥ ಕೆಲಸಗಳನ್ನು ನಾನು ಕೂಡ ಮಾಡಲಿಲ್ಲ. ನಂತರ ನಾನು ಯಾವುದೇ ಚುನಾವಣೆಗೆ ನಿಲ್ಲಲ್ಲ. ನಾನಾಗೆ ಚುನಾವಣೆಗೆ
ನಿಲ್ಲದ ಹೊರತು ನನಗೆ ಯಾವುದೇ ನೀವು ನಿಲ್ಲಬೇಡಿ ಅಂತ ನನಗೆ ಜನರು ಖಂಡಿತ ಹೇಳಲಿಲ್ಲ. ನಾನು ನಾಳೆ ಕೂಡ ಸರಿಯಾಗಿದ್ದರೆ, ನಾನು ನಾಳೆ ಪಕ್ಷೇತರವಾಗಿ ನಿಂತರೂ ಕೂಡ ನಾನು ಈ ಗ್ರಾಮದಲ್ಲಿ ಖಂಡಿತ ವಿಜಯಶಾಲಿಯಾಗಿ ಬರ್ತೇನೆ ಅಂತ ನಂಬಿಕೆ ನನಗೆ ಇದೆ. ನಾನು ಈಗಲೂ ಕೂಡ ಈಗ ನನಗೆ ಕಾಲು ನೋವಾದರೂ ಕೂಡ ನನ್ನ ಜನರು ನನ್ನ ಬಳಿಗೆ ಬರ್ತಾರೆ. ನಾನು ನನ್ನಿಂದ ಆಗುವಂಥ ಕೆಲಸಗಳನ್ನು ಈಗಲೂ ಕೂಡ ಅವರಿಗೆ ಮಾಡಿಕೊಡ್ತಾ ಇದ್ದೇನೆ. ಆದರೆ ಈಗ ನನಗೆ ಒಂದು ಬೇಸರ ಅಂದರೆ ಸರಿಯಾದ ಉದ್ಯೋಗ ನನಗಿಲ್ಲ. ನನಗೆ 2 ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ. ಸಂಸಾರವನ್ನು ಸಾಗಿಸುವಂಥ ಸ್ವಲ್ಪ ಭಾಳ ಕಷ್ಟ ಆಗ್ತಾ ಉಂಟು ನನಗೆ. ಆದರೂ ಕೂಡ ಆ ಕಷ್ಟವನ್ನು ನೀಗಿಸಬೇಕಾದ್ರೆ ನಾನೊಂದು ಏನಾದರೂ ಸ್ವಂತ ಉದ್ಯೋಗವನ್ನು ಮಾಡಬೇಕು. ಅದಕ್ಕೆ ನಾನು ಈಗ ಒಂದು ಮೆಷಿನ್ಗಳನ್ನು ತೆಗೆದು ನಾನೀಗ ದೀಪದ ಬತ್ತಿಯ ಒಂದು ಉದ್ಯೋಗವನ್ನು ಮಾಡ್ತಾಯಿದ್ದೆ. ಅದರಲ್ಲಿ ಜೀವನವನ್ನು ಸಾಗಲಿಕ್ಕೆ ಭಾಳ ಕಷ್ಟ. ಇನ್ನು ನೋಡಬೇಕು ದೇವರು ಯಾವ ರೀತಿಯಲ್ಲಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನುವಂಥದ್ದು. ಇಷ್ಟೆಲ್ಲ ಕಷ್ಟ ಆದರೂ ಕೂಡ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಆಸೆ. ಅದಕ್ಕೆ ಕೂಡ ಇನ್ನೂ ಕೂಡ ಒಂದು ನಾನು ಆಸೆ ಇಟ್ಕೊಂಡಿದ್ದೇನೆ. ಏನಾದರೂ ಒಂದು ಆಫೀಸ್ ಕಚೇರಿಯನ್ನು ಮಾಡಿ ಸ್ವಂತ ಒಂದು ಏನಾದರೂ ಮಾಡಬೇಕಂತ. ಈಗ ಅಂದರೆ ಅದಕ್ಕೆ ಬಂಡವಾಳ ಹಾಕಬೇಕಾದ್ರೆ ತುಂಬ ಹಣ ಬೇಕಾಗ್ತದೆ. ಅದು ಈಗ ನನಗೆ ಸ್ವಲ್ಪ ಕಷ್ಟ ಆಗಿದೆ. ಅಂದರೆ ನಾನು ಇತ್ತೀಚೆಗೆ ಅಷ್ಟೇ ಮನೆಯೆಲ್ಲ ಕಟ್ಟಿದ್ದು, ಸ್ವಲ್ಪ ಬ್ಯಾಂಕ್ ಸಾಲಗಳು ಎಲ್ಲ ನನ್ನಲ್ಲಿ ಇದೆ. ಅದನ್ನು ಎಲ್ಲ ಇದು ಮಾಡಲಿಕ್ಕೆ ಸ್ವಲ್ಪ ಈಗ ತೊಂದರೆಯಲ್ಲಿ ನಾನು ಇದ್ದೇನೆ. ಆದರೂ ಕೂಡ ನಾನು ಅದನ್ನು ಹಿಂಜರಿಯದೆ ಏನಾದರೂ ಈ ಸಮಾಜದಲ್ಲಿ ಇನ್ನೂ ಕೂಡ ಸಮಾಜ ಸೇವೆ ಮಾಡಬೇಕಂತ ಆಸೆ ಹಂಬಲ ನನಗೆ ಇದೆ. ನನಗೆ ಜನರ ಆಶೀರ್ವಾದ ಖಂಡಿತ ಇದೆ. ಅವರ ಆಶೀರ್ವಾದದಿಂದ ನಾನು ಇನ್ನು ಮುಂದೆ ಕೂಡ ಸರಿಯಾಗಿ ಈ ಸಮಾಜದಲ್ಲಿ ಮುಂದೆ ಬರಲಿಕ್ಕೆ ಜನರ ಆಶೀರ್ವಾದ ನನಗೆ ಖಂಡಿತ ಇದೆ ಎನ್ನುವಂಥ ವಿಶ್ವಾಸ ನನಗಿದೆ. ದೇವರು ಎಲ್ಲಿದ್ದಾನೆ ಅಂತ ಹೇಳಿದರೆ, ದೇವರು ನಾವು ಸಮಾಜದಲ್ಲಿ ಬಡ ಜನರ ಕೆಲಸ ಮಾಡಿದಲ್ಲಿ ಮಾತ್ರ ನಮಗೆ ದೇವರಲ್ಲಿ ಕಾಲಿಗೆ ಸಿಗ್ತಾರೆ. ಆ ಕೆಲಸಗಳನ್ನು ನಾನು ಮಾಡ್ತೇನೆ, ಇನ್ನೂ ಕೂಡ ಮಾಡ್ತೇನೆ. ಅವರ ಆಶೀರ್ವಾದ ನನಗೆ, ಜನರ ಆಶೀರ್ವಾದ ನನಗೆ ಯಾವಾಗಲೂ ಇರಬೇಕೆನ್ನುವಂಥ ನನ್ನ ಒಂದು ಕೋರಿಕೆ. ನೋಡಿದ್ರಲ್ವಾ, ಎಲ್ಲ ಇದ್ದಾಗ ಎಲ್ಲರೂ ಇರ್ತಾರೆ, ಆದರೆ ಏನೂ ಇಲ್ಲದಾಗ ಯಾರೂ ಇರೋದಿಲ್ಲ. ಈ ಒಂದು ವಿಚಾರಕ್ಕೆ ಸ್ಫೂರ್ತಿ ಈ ಒಂದು ವಿಶ್ವನಾಥ್ ಶೆಟ್ಟಿ ಅನ್ನುವಂಥ ಒಂದು ವ್ಯಕ್ತಿ. ಇವರ ಒಂದು ಆದರ್ಶಗಳು ನಿಮಗೆ ಸ್ಫೂರ್ತಿಯಾಗಲಿ, ಜೊತೆಗೆ ಇವರ ಏನು ಸ್ವಾವಲಂಬಿಯಾಗಿ ಜೀವನ ನಡೆಸ್ತಾ ಇದ್ದಾರೆ. ಸೊ ಇದೆಲ್ಲರಿಗೂ ಕೂಡ ಸ್ಫೂರ್ತಿ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತಿನ ಈ ಒಂದು ಕಾರ್ಯಕ್ರಮ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ, ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಮಾಡಿ, ಲೈಕ್ ಕೊಡಿ, ಜೊತೆಗೆ ಶೇರ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ಕಥೆಯೊಂದಿಗೆ, ಅಂದರೆ ಸ್ಪೆಷಲ್ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.